ಸರಿ ಸರಿ ಸರಿ. ನಿಂತ್ಕೊಳ್ಳ ಇಲ್ಲಿ ಇಲ್ಲಿ ಕೃಷಿ ಇಲಾಖೆಯಿಂದ ಇಲ್ಲರುಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಕೆಲವೇ ಸೆಕೆಂಡ್ಗಳಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಹೊರಗಡೆ ನಿಂತಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು ಒಳಗಡೆ ಬಂದು ಆಸನಗಳಲ್ಲಿ ಕುಳಿತುಕೊಳ್ಳಬೇಕು ಅಂತ ಕೇಳ್ಕೊಳ್ತೇವೆ. ಯಜಮಾನ್ರಂಗೆ ಒಳಗೆ ಹೋಗ್ರಿ, ಒಳಗೆ ನಿಂತ್ಕೊಳ್ರಿ. ನಿಮಿಷ ಕೃಷಿ ಇಲಾಖೆಯಿಂದ ವಿವಿಧ ಫಲಾನುಭವಿಗಳಿಗೆ ಸುಮಾರು 40 ಜನ ಫಲಾನುಭವಿಗಳಿಗೆ ಡ್ರಿಪ್ ಸ್ಪ್ರಿಂಕ್ಲರ್ ಸೆಟ್ ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಈ ಒಂದು ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ವಿವಿಧ ಯೋಜನೆಗಳ ಫಲಾನುಭವಿಗಳ ಸವಲತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು, ರಾಜ್ಯ ಸರ್ಕಾರದ ಸಹಕಾರ ಸಚಿವರನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ಅವರಿಗೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉದ್ಘಾಟನೆ ಮಾಡೋದಕ್ಕೆ ನನಗೆ ನಮ್ಮ ಅಧ್ಯಕ್ಷರಾದಂತ ಪಂಚಾಯತಿ ಅಧ್ಯಕ್ಷರಾದಂತ ಲಾವಣ್ಯವರು ನನಗೆ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಪಂಚಾಯತಿ ಅಧ್ಯಕ್ಷರಾದಂತ ಲಾವಣ್ಯ ಶಿವಣ್ಣ ಅವರೇ, ನಮ್ಮ ಪಕ್ಷದ ಮುಖಂಡರು ಹಿರಿಯರು ಆದಂತ ತುಂಗೋಟಿ ರಾಮಣ್ಣವರೇ, ರಾಜ್ಯ ಸರ್ಕಾರದ ಸಹಕಾರ ಮಹಾಮಂಡಲದ ನಿರ್ದೇಶಕರಾದಂತ ಗಂಗಣ್ಣವರೇ,
ಜಿಲ್ಲಾ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದಂಥ ನಾಗೇಶ್ ಬಾಬು ಅವರೇ, ರಾಜ್ಯದ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಕಾಂತರಾಜು ಅವರೇ, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಚೌಡಪ್ಪ ಅವರೇ, ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗೋಪಾಲಯ್ಯ ಅವರೇ, ಸುವರ್ಣಂ ಅವರೇ, ಇಂದ್ರಾದೇನ ನಾಯ್ಕ ಅವರೇ, ಹಾಗೂ ನಮ್ಮ ತಾಲೂಕು ಪಂಚಾಯಿತಿಯ ಇಒ ಆದಂತ ಲಕ್ಷ್ಮಣ್ ಅವರೇ, ನಮ್ಮ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳೇ, ಈ ಒಂದು ವ್ಯಾಪ್ತಿಗೆ ಒಳಪಡುವಂತ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಹಾಲು ಒಕ್ಕೂಟದ ಅಧ್ಯಕ್ಷರುಗಳೇ, ನಿರ್ದೇಶಕರುಗಳೇ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರುಗಳೇ, ಯಾಕಂದ್ರೆ ಬಹಳಷ್ಟು ಜನ ಇದ್ದೀರಾ, ಒಬ್ಬರಷ್ಟೇ ತಾಳಕ್ ಹೋಗೋದಿಲ್ಲ, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಪುರಸಭೆಯ ಸದಸ್ಯರುಗಳೇ, ಈ ಹೋಬಳಿಯಿಂದ ದೊಡ್ಡೇರಿ ಹೋಬಳಿಯಲ್ಲಿ ವಿಶೇಷವಾಗಿ ಇಲ್ಲಿ ಸೇರಿರೋಕ್ಕಂತ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಅಧ್ಯಕ್ಷರುಗಳೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತೇಳಿ ಈ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಅವರ ಸುಪುತ್ರರಾದಂಥ ನನ್ನ ಸ್ನೇಹಿತರಾದಂಥ ದೀಪಕ್ ಅವರು ಮತ್ತೆ ಅವರ ಸಂಗಡಿಗರು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಬಹಳ ದಿನಗಳಿಂದ ಕೇಳ್ತಾ ಇದ್ರು. ಸಣ್ಣ ಮಟ್ಟದಲ್ಲಿ ಮಾಡ್ರಪ್ಪ ಅಂತ ಹೇಳಿದ್ದೆ, ಆದ್ರೆ ಪರವಾಗಿಲ್ಲ, ಹೋಬಳಿ ಮಟ್ಟದ ಕಾರ್ಯಕ್ರಮ, ಪಂಚಾಯತಿ ಮಟ್ಟದ ಕಾರ್ಯಕ್ರಮವನ್ನ ವಿಶೇಷವಾಗಿ ಒಂದು ಹೋಬಳಿ ಮಟ್ಟದ ಕಾರ್ಯಕ್ರಮವಾಗಿ ಮಾಡಿರುವಂತದಕ್ಕೆ ನಾನು ವೈಯಕ್ತಿಕವಾಗಿ ಆತನ ಮತ್ತೆ ಅವರ ಸಂಘಟಕರಿಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಈ ಒಂದು ಫಲಾನುಭವಿಗಳೇ, ಅಕ್ಕ ತಂಗಿಯರೇ, ಪತ್ರಿಕಾ ಸ್ನೇಹಿತರೆ, ಬಹಳಷ್ಟು ಜನ ನಾನು ನೋಡಿದಾಗೆ 2008ರಿಂದ ಸನ್ಮಾನ್ಯ ರಾಜಣ್ಣವರು ಈ ಭಾಗಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಕ್ಕೆ ಬಂದಂತ ನಂತರ ದೊಡ್ಡೇರಿ ಹೋಬಳಿಯಲ್ಲಿರ್ಬೋದು, ವಿಶೇಷವಾಗಿ ಕೊಟ್ಟಗಾರಹಳ್ಳಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿರೋದು ಅಂತದ್ದು ಸರ್ಕಾರದ ವತಿ ಏನೆಲ್ಲ ಫಲಾನುಭವಿಗಳಿಗೆ ಕೊಡುವಂಥದ್ದು ಜೊತೆಯಾಗಿ ಏನೆಲ್ಲ ಇಷ್ಟು ಜನ ಸೇರಿರುವಂಥದ್ದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಅಂತ ಹೇಳಿದ್ರೆ ಇದು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ. ಇದು ಇಷ್ಟೊಂದು ಜನನ ನಾನು ಈ ಭಾಗದಲ್ಲಿ, ಯಾಕಂದ್ರೆ ನಾವು ಓಟ್ ಕೇಳಕ್ ಬಂದಾಗಲೇ 10 ಜನ ಸೇರ್ತಿರ್ಲಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಏನಾದ್ರು ನಾವು ಪಾಂಪ್ಲೆಟ್ ಹಿಡ್ಕೊಂಡು ಬಂದ್ರೆ ಹಂಗೆ ಮನೆ ಒಳಗೆ ಹೋಗಿರೋದನ್ನು ನಾನು ನೋಡಿದ್ದೀನಿ. ಅಂತ ಪರಿಸ್ಥಿತಿ ಇದ್ದಂತ ಈ ಒಂದು ಪಂಚಾಯತಿ ಲೀಡ್ಗ ಪ್ರಾಸ್ತಾವಿಕವಾಗಿ ನನ್ನ ಸ್ನೇಹಿತರಾದಂತ ವರ್ಷ ಮಾತಾಡಿದ್ರು. ನಾನೇನ್ ಲೀಡ್ ಕೊಡಿ ಅಂತೇನು ಹೇಳಿರ್ಲಿಲ್ಲ, ಸಮ್ಮಕ್ಕಾದ್ರೂ ಮ್ಯಾಚ್ ಮಾಡ್ರಪ್ಪ ಅಂತ ಹೇಳಿದ್ದೆ. ಆಯ್ತಪ್ಪ, ಹೋದ್ಸಲಿ 300 ಓಟ್ ಅವ್ರು ಮುಂದಿದ್ರು, ಈ ಸತಿ 40 ತಂದಿದ್ದೀರಾ, ಮುಂದಿನ ಸತಿ 200 ಕಾಂಗ್ರೆಸ್ ಕೊಡ್ತೀರಾ? ಮಾಡಿ, ನೀವು ಮಾಡ್ಲಿ ಅಂತಾನೆ ನಿಮ್ಗೆ ಜವಾಬ್ದಾರಿ ಕೊಡ್ತಿರೋಂಥದ್ದು. ಇಷ್ಟೆಲ್ಲ ಕೆಲಸಗಳನ್ನ ಸನ್ಮಾನ್ಯ ಶಾಸಕರು ಈ ಭಾಗದಲ್ಲಿ ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋ ಇನ್ನ ಬಹಳಷ್ಟು ಖುಷಿ ಪಡೋರು ಅಂತ ನಾನು ಅಭಿಪ್ರಾಯನ ಹೇಳ್ತಾ ಇದ್ದೆ. ಆದ್ರೆ ಇವತ್ತು 2013ರಲ್ಲಿ ನಾವೇನೆಲ್ಲ ಕೆಲಸಗಳನ್ನ ಸನ್ಮಾನ್ಯ KL ರಾಜಣ್ಣವ್ರು ಮಾಡಿದ್ರು, ಎಷ್ಟೆಲ್ಲ ಕೆಲಸ ಮಾಡಿದ್ರು. 2018ರಲ್ಲಿ ತಾಲೂಕಿನ ಜನ ನಮ್ಮನ್ನ ಆ ಸಂದರ್ಭದಲ್ಲಿ ಕೈಯಲ್ಲಿ ಹಿಡಿಯಕ್ಕಾಗಿರ್ಲಿಲ್ಲ. ಆದ್ರೆ ಏನು 2018ರಿಂದ 23 ಶಾಸಕರಾಗಿದ್ದಂಥದ್ದು ಏನೆಲ್ಲ ಕೆಲಸ ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನ ನನಗಿಂತ ಜಾಸ್ತಿ ನಿಮ್ಗಳಿಗೆ ಗೊತ್ತಿದೆ. ಯಾವ ರೀತಿ ನಿಮ್ಗೆ ಸ್ಪಂದನೆ ಮಾಡಿದ್ರು. 5 ವರ್ಷದಲ್ಲಿ ಒಂದು ಮನೆ ಕೊಡಕ್ಕಾಗಲಿಲ್ಲ, ಕೊಟ್ರ? ಗಂಗಾ ಕಲ್ಯಾಣದಲ್ಲಿ ಎಷ್ಟು ಜನಕ್ಕೆ ಬೋರ್ವೆಲ್ ಕೊರ್ಸಿದ್ರು 5 ವರ್ಷದಲ್ಲಿ? ಒಂದು ನಿವೇಶನ ಕೊಡಕ್ಕಾಯ್ತಾ? ಅಥವಾ ಯಾವ್ದಾದ್ರು ರಸ್ತೆಗಳನ್ನ ಮಾಡಕ್ಕಾಯ್ತಾ? 2018ರಲ್ಲಿ ಅವರು ಇದೇ ಊರಿಗೆ ಭಾಷಣ ಮಾಡಿದ್ರು. 2013ರಲ್ಲೂ ಸನ್ಮಾನ್ಯ ರಾಜಣ್ಣವರು ಇಲ್ಲಿಗೆ ಒಂದು ಸಮುದಾಯ ಭವನ ಮಾಡಬೇಕು ಅಂತ ಪ್ರಸ್ತಾಪನೆಯನ್ನು ತಂದಿದ್ದು. ಅದ ಕಾರಣಾಂತರಗಳಿಂದ ಅದು
ತಡವಾಗಿ ಆಗಿತ್ತು. ಆದ್ರೆ ಅದಾದ ನಂತರ 2018ರಲ್ಲೂ ಅಂದಿನ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಭಾಷಣ ಮಾಡಿದ್ರು, ಇಲ್ಲಿ ಈ ಊರಿಗೆ ಒಂದು ಸಮುದಾಯ ಭವನವನ್ನ ಕೊಡ್ತೀನಿ ಅಂತ. ಆದ್ರೆ ಚುನಾವಣೆ ಸಂದರ್ಭ ಹತ್ರ ಬಂದಾಗ್ಲೂ ಏನು ಮಾಡಕ್ಕಾಗ್ಲಿಲ್ಲ. ಆದ್ರೆ ನಾನು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಈ ಊರಿಗೆ ಬಂದಂತ ಸಂದರ್ಭದಲ್ಲಿ ಊರಿನ ಫಸ್ಟ್ ಎಲ್ಲಾ ಮುಖಂಡಗಳು ಪ್ರಮುಖವಾಗಿರುವಂತದ್ದು ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ರಸ್ತೆ, ಮನೆ, ನಿವೇಶನ ಇಲ್ದಲ್ಲೇ ಇದ್ದಂತವ್ರಿಗೆ ನಿವೇಶನ ಕೊಡುವಂತದ್ದು, ಮತ್ತೆ ದೇವಸ್ಥಾನದ ಹತ್ರ ಒಂದು ಸಮುದಾಯ ಭವನವನ್ನ ಮಾಡಬೇಕು ಅಂತ ಪ್ರಸ್ತಾಪನೆಯನ್ನ ಅವತ್ತು ಕೊಟ್ಟಿದ್ರು. ನಾನೇನ್ ಹೆಚ್ಚೇನು ಹೇಳಕ್ ಹೋಗ್ಲಿಲ್ಲ, ನೋಡಪ್ಪ ಸೋಲಿ ಗೆಲ್ಲಿ ಮಾತು ಕೊಡ್ತೀನಿ, ಒಂದು ಸಮುದಾಯ ಭವನಕ್ಕೆ ಏನೆಲ್ಲ ಆಗುತ್ತೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಈ ಹೋಬಳಿಯಲ್ಲಿ 2018 9,000 ಮತಗಳನ್ನ ನಾವು ಹಿನ್ನಡೆ ಇದ್ದು, ಸನ್ಮಾನ್ಯ KN ರಾಜಣ್ಣವರು ಹಿನ್ನಡೆ ಇದ್ರು. 9,000ನ 8,500 9,000 ಹತ್ರ ಬಂದು 100 ಏನ್ ತೊಂದರೆ ಇಲ್ಲ ಬಿಡ್ರಿ, ಈಗ ಯಾರು ಹೇಳ್ಬೇಕು ಲೆಕ್ಕ. 9,000 ಹಿಂದೆ ಇದ್ರು. ಈ ಚುನಾವಣೆಯಲ್ಲಿ 9,000 ಹಿಂದೆ ಹಾಕಿ 4,000 3,800 ಅಂತ ಹೇಳ್ತಾರೆ, 4,000 ಮತಗಳನ್ನ ಈ ಹೋಬಳಿಯಲ್ಲಿ ಸನ್ಮಾನ್ಯ KN ರಾಜಣ್ಣವರಿಗೆ ನೀವು ಲೀಡನ್ನ ಕೊಟ್ಟಿರುವಂತದ್ದು. ಏನು ಕೊಟ್ರಿ? ನೀವು ಕೊಟ್ಟಿರುವಂತದಕ್ಕೆ ಸನ್ಮಾನ್ಯ KN ರಾಜಣ್ಣವರು ಇವತ್ತು ರಾಜ್ಯ ಸರ್ಕಾರದಲ್ಲಿ ಸಹಕಾರ ಸಚಿವರು ಆಗಿರುವಂತದ್ದು. ಇಡೀ ತಾಲೂಕಿನಲ್ಲಿ 35,000 ಮತಗಳು, ಇಡೀ ಜಿಲ್ಲೆಯಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ ಶಾಸಕರುಗಳು, ಅತಿ ಹೆಚ್ಚು ಮತಗಳನ್ನ ಅಂತರದಲ್ಲಿ ಗೆದ್ದಿರುವಂತರು ಯಾರಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ KN ರಾಜಣ್ಣವ್ರನ್ನ ಅಂತ ನಾವು ಸ್ಮರಿಸಬೇಕಾಗತ್ತೆ. ಆ ಒಂದು ಶಕ್ತಿ ಕೊಟ್ಟಿರುವಂತರು ಯಾರಪ್ಪ? ನಮ್ಮ ತಾಲೂಕಿನ ಮತದಾರರು. ವಿಶೇಷವಾಗಿ ಮಹಿಳೆಯರು ಈ ಬಾರಿ 18ರಲ್ಲಿ ತಪ್ಪು ಮಾಡಿದ್ರಿ, ಹೌದಲ್ಲ? 18ರಲ್ಲಿ ಸಣ್ಣ ಪುಟ್ಟಕ್ಕೆ ಏನೇನಕ್ಕೋ ತಪ್ಪು ಮಾಡಿದ್ರಿ. 23ರಲ್ಲಿ ಇವತ್ತು ಏನು ಸರ್ಕಾರದಿಂದ ನಿಮ್ಗೆ ಗೃಹಲಕ್ಷ್ಮಿ ಇರ್ಬೋದು, ಬಸ್ನಲ್ಲಿ ಓಡಾಡೋದಕ್ಕೆ ನಿಮ್ಗೆ ಉಚಿತವಾಗಿ ಪ್ರಯಾಣ ಇರ್ಬೋದು, ಇನ್ನ ಬೇರೆ ಏನೆಲ್ಲ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದು ಹೊರತಾಗಿನೂ ನೀವು ಇಲ್ಲಪ್ಪ ರಾಜಣ್ಣವ್ರನ್ನ ಗೆಲ್ಲಿಸ್ಕೋಬೇಕು, ನಾವ್ ಏನು ತಪ್ಪು ಮಾಡಿದೀವಿ ಈಗ ಹೇಳ್ತಾ ಇದ್ದಾರೆ, ಬಡ್ಡಿ ಸಮೇತವಾಗಿ ನೀವು 9,000ನ ಹಿಂದಾಕಿ ಈ ಭಾಗದಲ್ಲಿ 4,000 ಮತಗಳನ್ನ ಸನ್ಮಾನ್ಯ KN ರಾಜಣ್ಣವ್ರಿಗೆ ಕೊಟ್ಟಿದ್ದೀವಿ. ಸೊ ವಿಶೇಷವಾಗಿ ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಕಳೆದ 7-8 ತಿಂಗಳಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಸರ್ಕಾರದ ಚುನಾವಣೆ ಪೂರ್ವದಲ್ಲಿ ನಾವು ಏನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ದು, 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು. ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಮತ್ತೆ ಏನು ಮನೆಯಲ್ಲಿ ಹೆಣ್ಮಕ್ಳುಗಳು ಇದಾರೆ ನೀವು ಓಡಾಡೋದಕ್ಕೆ ಬಸ್ಸಿನ ವ್ಯವಸ್ಥೆ, ಇಡೀ ರಾಜ್ಯದಲ್ಲಿ ಎಲ್ಲಿಗಾದ್ರೂ ಓಡಾಡೋದಕ್ಕೆ ಬಸ್ ವ್ಯವಸ್ಥೆ ಫ್ರೀ ಆಗಿರುವಂತದ್ದು. ಇವತ್ತು ಏನೆಲ್ಲ ಆಗುತ್ತೆ ನಮ್ಮ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಫಲಾನುಭವಿಗಳು 56,000 ಫಲಾನುಭವಿಗಳಿಗೆ ಈಗಾಗಲೇ 53,55,48,48,48 ಈಗಾಗಲೇ ಅವರಿಗೆ ಮೊತ್ತಗಳನ್ನ ಈಗಾಗಲೇ ಅವರ ಅಕೌಂಟ್ಗಳು ಬಂದಿರುವಂತದ್ದು. 4 ಲಕ್ಷ ಜನಕ್ಕಿಂತ ಹೆಚ್ಚು ಮಹಿಳೆಯರು ಈಗಾಗಲೇ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡಿದ್ದಾರೆ. ಯುವ ನಿಧಿ ಏನು ನಾವು ಕಾರ್ಯಕ್ರಮ ಈಗ ಮೊನ್ನೆ ಅದು ಪ್ರಾರಂಭ ಆಗಿರುವಂತದ್ದು, ನಮ್ಮ ತಾಲೂಕಿನಲ್ಲಿ ಈಗಾಗಲೇ 400 ಜನಕ್ಕಿಂತ ಹೆಚ್ಚು ಈಗಾಗಲೇ ನೋಂದಣಿಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಗೃಹ ಜ್ಯೋತಿನೂ ಅಷ್ಟೇ, ಈಗ ಏನೆಲ್ಲ 200 ಯೂನಿಟ್ ನಾವು ಹೇಳ್ತೀವಿ, ಆ 200 ಯೂನಿಟ್ಗಳಲ್ಲಿ ಫ್ರೀ ಆಗಿ ಕೊಡುವಂತದ್ದು ನಮ್ಮ ತಾಲೂಕಿನ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ 64,789 ಜನ ಫಲಾನುಭವಿಗಳು ನಮ್ಮ ತಾಲೂಕಿನಲ್ಲಿ ಇರುವಂತದ್ದು. ಮತ್ತೆ ವಿಶೇಷವಾಗಿ ಅನ್ನಭಾಗ್ಯ ಅಂತ ಹೇಳಿದ್ರೆ ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಲ್ಲಿ ಪ್ರಾರಂಭ ಆಗಿರುವಂತ ಈ ಅನ್ನಭಾಗ್ಯ ಕಾರ್ಯಕ್ರಮವನ್ನ 2018ರಲ್ಲಿ 5 ವರ್ಷಗಳ ಕಾಲ ಬಹಳ ಚೆನ್ನಾಗಿ ನಡೀತು. ಆದ್ರೆ 18ರಿಂದ 23ರಲ್ಲಿ ಏನು ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆದಂತ ಸಂದರ್ಭದಲ್ಲಿ ಅನ್ನ ಕೊಡುವಂತದ್ದನ್ನು ಕಡಿಮೆ ಮಾಡಿದ್ರು. ಏನೆಲ್ಲ ಸವಲತ್ತುಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡವರ ಪರ ಕೊಡ್ತಾ ಇದ್ರು. ಅದಾದ ನಂತರ 2018ರಿಂದ 2023ರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ತಡೆಯನ್ನ ಹಿಡಿದಿರುವಂತದ್ದು. ಆದ್ರೆ ಈಗ ಮತ್ತೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಬಂದ ನಂತರ ಈ ಒಂದು ಅನ್ನಭಾಗ್ಯವನ್ನ ಮತ್ತೆ
ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುವಂತದ್ದು. ಈಗ ಹೆಚ್ಚು ಕೆಲಸಗಳನ್ನ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಇರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಪರಮೇಶ್ವರ್ ಅವರು, ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರಾದಂತಹ ಸನ್ಮಾನ್ಯ ಕೆ.ಎನ್. ರಾಜಣ್ಣವರು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಅದು ಇಡೀ ರಾಜ್ಯದ ಹಿಂದುಳಿದವ್ರಿಗಿರ್ಬೋದು, ಅಲ್ಪಸಂಖ್ಯಾತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಇವರೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂತದ್ದು. ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿರುವಂತದ್ದು. ವಿಶೇಷವಾಗಿ ನಾವು ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ರಸ್ತೆಗಳು ಇವತ್ತಾಗಲೇ ಎಲ್ಲೆಲ್ಲಿ ಆ ರಸ್ತೆಗಳು ಹಾಳೋಗಿರುವಂತದನ್ನ ಇವತ್ತಾಗಲೇ ನಮ್ಮ ತಾಲೂಕಿನಲ್ಲಿ ಮರು ಡಾಬರೀಕರಣ ಮಾಡ್ತಾ ಇರುವಂತದ್ದು. ಇಲ್ಲ 2013 ಇಂದ 2018 ಏನ್ ರಸ್ತೆಗಳಾಗಿತ್ತು ಅದನ್ನ ರೀಸರ್ಫೇಸ್ ಅಂತ, ಈಗ ಏನು ನಾನು ಬೆಳಿಗ್ಗೆ ಸಜ್ಜೆ ಹೊಸಳ್ಳಿಯಿಂದ ಆಂಧ್ರ ಬಾರ್ಡರ್ಗೂ ಮಾಡಿದೆ 6 ಕಿಲೋಮೀಟರ್ಗಷ್ಟು, ಅದು ರೀಸರ್ಫೇಸ್ ಅಂತ. ಸೊ ಈಗ ಹೆಚ್ಚು ಕೆಲಸಗಳನ್ನ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಆಗಿರುವಂತದ್ದು. ಮತ್ತೆ ಶಾಲೆಯಲ್ಲಿ ಏನಪ್ಪಾ ಆಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಶಾಲೆಗಳಲ್ಲಿ ಇವತ್ತು ಶೌಚಾಲಯಗಳು ಇಲ್ದಲೇ ಇರುವಂತದ್ದು. ಅಂತ ಶೌಚಾಲಯಗಳಲ್ಲಿ ಇದ್ದಲ್ಲೇ ಇದ್ದಂತವ್ರಿಗೂ ಇವತ್ತು ಶೌಚಾಲಯಗಳ ಕಟ್ಟಿಸೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತೆಲ್ಲ ಕಾರ್ಯಕ್ರಮಗಳು ಆಗ್ತಾ ಇರುವಂತದ್ದು. ಶಾಲೆಗಳಲ್ಲಿ ಕಾಂಪೌಂಡ್ ಇಲ್ದಲೇ ಇರುವಂತದ್ದು. ಹೇಳ್ತೀನಿ ಇನ್ನು ಅಲ್ಲಿವರೆಗೂ ಬಂದಿಲ್ವ, ಅದನ್ನ ಹೇಳ್ತೀನಿ, ಇನ್ನು ಅಲ್ಲಿಗೆ ಬಂದಿಲ್ಲ. ಅದಾದ್ಮೇಲೆ ಇವತ್ತಾಲೆ ಶಾಲೆಗಳಿಗೆ ಕಾಂಪೌಂಡ್ ಅನ್ನ ಕಟ್ಟಿಸುವಂತ ಕೆಲಸಗಳು ಮಾಡ್ತಾ ಇರುವಂತದ್ದು. ಅಂಗನವಾಡಿಗಳು ಇಲ್ದಲೇ ಇದ್ದಂತ ಅಂಗನವಾಡಿಗಳನ್ನ ಮಾಡುವಂತ ಕೆಲಸಗಳು ಇರ್ಬೋದು. ಈಗ ಹೆಚ್ಚು ಕೆಲಸಗಳು ಮಕ್ಕಳುಗಳಿಗಿರ್ಬೋದು, ಓದುವಂತ ವಿದ್ಯಾರ್ಥಿಗಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ನಿಮ್ಗೆಲ್ಲ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಸನ್ಮಾನ್ಯ ಕೆ.ಎನ್. ರಾಜಣ್ಣವರು ನಮ್ಮ ತಾಲೂಕಿನಲ್ಲಿ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ನಾವೆಲ್ಲ ನೋಡಿದ್ವಿ. ನಾವು ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆಲ್ಲ ಆಶ್ವಾಸನೆಯನ್ನ ಕೊಟ್ಟಿದ್ದು, ಮಧುಗಿರಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡ್ತೀವಿ, ಮಧುಗಿರಿ ನಗರದಲ್ಲಿ ಏನೋ ಏಕಶಿಲಾ ಬೆಟ್ಟ ಇದೆ ಅದಕ್ಕೆ ಕೇಬಲ್ ಕಾರನ್ನ ತರುವಂತದ್ದು, ಮತ್ತೆ ನಮ್ಮ ತಾಲೂಕಿನಲ್ಲಿ ಬರುವಂತ ಎಲ್ಲಾ ಕೆರೆಗಳನ್ನ ಎತ್ತಿನ ಹೊಳೆ ಕಾರ್ಯಕ್ರಮದಲ್ಲಿ ಕೆರೆಗಳನ್ನ ತುಂಬಿಸುವಂತದನ್ನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿತ್ತು. ಈಗಾಗಲೇ ಪ್ರಾರಂಭ ಆಗಿದೆ. ಮಾನ್ಯ ಸಚಿವರು ಹೇಳಿದಂಗೆ ಇನ್ನು 2 ವರ್ಷದಲ್ಲಿ ಎತ್ತಿನೊಳೆ ಪ್ರತಿ ಕೆರೆಗಳನ್ನ ತುಂಬಿಸೋ ಕೆಲಸವನ್ನ ಸನ್ಮಾನ್ಯ ಶಾಸಕರು, ಸಚಿವರು ಎತ್ತಿನೊಳೆಯಲ್ಲಿ ಮಾಡ್ತಾರೆ. ನಮ್ಮ ತಾಲೂಕಿನಲ್ಲಿ ಇರ್ಬೋದು, ಏನ್ ಎತ್ತಿನೊಳೆಯಲ್ಲಿ ಬರುವಂತ ಇಷ್ಟೆಲ್ಲ ಕೆರೆಗಳು ಬರ್ತವೆ, ಎಲ್ಲಾ ಕೆರೆಗಳನ್ನ ನೀರು ತುಂಬಿಸೋ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬರ್ತೀನಿ. ಜೊತೆಗೆ ಈಗ ಒಂದು 7-8 ಕೆರೆಗಳು ಈ ಹೋಬಳಿಯಲ್ಲೇ ಬಿಟ್ಟೋಗಿತ್ತು, ಅದನ್ನ ಈಗ 8 ಕೆರೆಗಳನ್ನ ಮತ್ತೆ ನಾವು ದೊಡ್ಡೇರಿ ಹೋಬಳಿಯಲ್ಲಿ ಸೇರಿಸಿರುವಂತದ್ದು. ಜೊತೆಗೆ ಈಗ ಈ ಭಾಗದಲ್ಲಿ ಒಂದು ಆಸ್ಪತ್ರೆ ಇದೆ, ಆ ಆಸ್ಪತ್ರೆಯನ್ನ ಮತ್ತೆ ನಾನು ಮಾನ್ಯ ಸಚಿವರಿಗೆ ಮತ್ತೆ ಶಾಸಕರಿಗೆ ಗಮನಕ್ಕೆ ತಂದು ಅದನ್ನು ಏನು ಮತ್ತೆ ಪುನರಾರಂಭ ಮಾಡಬೇಕು, ನಾನು ಖಂಡಿತವಾಗೂ ಈ ಭಾಗಕ್ಕೆ ಮಾಡ್ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಬಸ್ಸಿನ ವ್ಯವಸ್ಥೆ ಬೇಕು ಅಂತ ಕೇಳಿದಿರಿ, ಆ ಬಸ್ಸಿನ ವ್ಯವಸ್ಥೆಯನ್ನು ನಾನು ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದು ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುವಂತದ್ದು. ಮತ್ತೆ ಜೊತೆಯಾಗಿ ಈಗ ನಮ್ಮ ಶಾಸಕರನ್ನು ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಅವರೇ ಇದ್ದಾರೆ. ಈ ಒಂದು ಕೊಟ್ಟಗಾರಹಳ್ಳಿ ಸೊಸೈಟಿಗೂ ಕನಿಷ್ಠ 4 ಕೋಟಿಗಿಂತ ಹೆಚ್ಚು ಸಾಲವನ್ನು ಆಗ್ಲೇ ಕೊಟ್ಟಿರುವಂತದ್ದು. ಮತ್ತೆ ನಮ್ಮ ತಾಲೂಕಿನಲ್ಲಿ ಈಗಾಗಲೇ 170 ಕೋಟಿಗಿಂತ ಬಡ್ಡಿ ರಹಿತವಾದಂತಹ ಸಾಲವನ್ನ ಕೊಟ್ಟಿರುವಂತದ್ದು. ಜೊತೆಗೆ 130 ಕೋಟಿಗಿಂತ ಹೆಚ್ಚು ಸಾಲ ಮನ್ನಾವನ್ನು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಆಗಿರುವಂತದ್ದು. ಇದೆಲ್ಲ ಅನುಕೂಲ ಆಗುವಂತದ್ದು ಯಾರಿಗೆ? ರೈತರಿಗಲ್ಲ, ರಾಜಣ್ಣವ್ರಿಗಾಗುತ್ತೋ ರೈತರಿಗಾಗುತ್ತೋ? ಹೌದಲ್ಲ. ಇಷ್ಟೆಲ್ಲ ಕೆಲಸ ಮಾಡುವಂತದ್ದು ಸನ್ಮಾನ್ಯ ಕೆ.ಎನ್. ರಾಜಣ್ಣವರು ರೈತರಿಗೆ ಅನುಕೂಲ ಆಗಲಿ ಅಂತ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಇನ್ನು ಬೇರೆ ಏನೆಲ್ಲ ಕೆಲಸಗಳಾಗಬೇಕು, ಮನೆಗಳಿಂದಲೇ ಇದ್ದಂತವ್ರಿಗೆ ಮನೆಗಳಿಗಾಗಲೇ 1500 ಹೆಚ್ಚು ಮನೆಗಳಿಗಾಗಲೇ ಬಂದಿದೆ. ನಾನು ಎಲ್ಲಾ ಪಂಚಾಯತಿಯ ಅಧ್ಯಕ್ಷರುಗಳಿಗೆ, ಪಿಡಿಒಗಳಿಗೆ ಮತ್ತೆ ಆ ಪಂಚಾಯತಿಯ ಮುಖಂಡಗಳು ನಾನು ಕೇಳ್ಕೊಳ್ಳುವಂತದ್ದು, ಯಾರು ಬಡವರು ಇರ್ತಾರೆ
ಅಂತವ್ರಿಗೆ ಮೊದಲನೇ ಆದ್ಯತೆ ಮೇಲೆ ಆಯ್ಕೆ ಮಾಡ್ಕೊಡಿ. ಅವ್ರು ಯಾವ್ದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಅವ್ರು ನಮಗ್ ಮಾಡ್ಲಿ ಬಿಡ್ಲಿ, ಬಡವ ಅಂತ ಅವನಿದ್ರೆ ಅವನ್ನ ಗುರುತಿಸಿ ನೀವು ಅವನಿಗೊಂದು ಮನೆ ಒಂದು ಕೊಡೋ ಕಾರ್ಯಕ್ರಮವನ್ನ ನಮ್ಮ ಪಕ್ಷದ ಎಲ್ಲಾ ಮುಖಂಡರು, ಪಂಚಾಯತಿ ಅಧ್ಯಕ್ಷರು ಮಾಡಬೇಕು ಅಂತ ನಾನು ನಿಮ್ಗಳ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ. ಮತ್ತೆ ಜೊತೆಗೆ ಈಗಾಗಲೇ ನಿವೇಶನಗಳನ್ನ ಕೊಡಬೇಕು ಅಂತ ಮಾನ್ಯ ಶಾಸಕರು ಆದೇಶವನ್ನ ಮಾಡಿರುವಂತದ್ದು. ಈಗಾಗಲೇ 1000 ನಿವೇಶನಗಳನ್ನ ಈಗಾಗಲೇ ನಮ್ಮ ಇಒ ಅವರು ಗುರುತಿಸಿದ್ದಾರೆ. ಎಲ್ಲೆಲ್ಲಿ ಪಂಚಾಯತಿಗಳಲ್ಲಿ ಮಾಡಬಹುದು ಅಂತ ಆಗ್ಲೇ ಅದನ್ನ ಪ್ರಾರಂಭ ಆಗಿರುವಂತದ್ದು. ಅದು ವಿಚಾರ ನಾನು ಹೇಳುವಂತದ್ದು, ಯಾರಿಗೆ ಮೂಲ ಫಲಾನುಭವಿಗೆ ಕೊಡಬೇಕು 1000 ಇರ್ಬೋದು, ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ತರ್ತೀವಿ. ಆದ್ರೆ ಈಗ ಪ್ರಾರಂಭ ಆಗಿರುವಂತದ್ದು ಈಗಾಗಲೇ 1000 ನಿವೇಶನಗಳನ್ನ ಕೊಡಬೇಕು ಅಂತ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದನ್ನ ಲೋಕಸಭಾ ಚುನಾವಣೆಗಿಂತ ಮುಂಚೆ ಅದನ್ನ ಮಾನ್ಯ ಶಾಸಕರು ನಿಮ್ಗೆಲ್ಲರಿಗೂ ವಿತರಣೆಯನ್ನ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇನ್ನೊಂದು ತಿಂಗಳು 40-45 ದಿವಸದಲ್ಲಿ ಯಾವತ್ ಬೇಕಾದ್ರೂ ಕೋಡ್ ಆಫ್ ಕಂಡಕ್ಟ್ ಬರ್ಬೋದು. ಕೋಡ್ ಆಫ್ ಕಂಡಕ್ಟ್ ಬಂದಂತ ಅದಕ್ಕಿಂತ ಮುಂಚೆ ಮಾನ್ಯ ಶಾಸಕರು ಅದೆಲ್ಲ ಮನೆಗಳು ಕೊಡುವಂತದ್ದು ಮತ್ತೆ ನಿವೇಶನವನ್ನು ಕೊಡುವಂತದ್ದನ್ನ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಜೊತೆಗೆ ಈಗ ವಿಶೇಷವಾಗಿ ಬಹಳಷ್ಟು ಅನುದಾನಗಳು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಬರ್ತಾ ಇರುವಂತದ್ದು. ಈಗ ಮೈನಾರಿಟಿಗೆ ಈಗಾಗಲೇ 5 ಕೋಟಿಗಿಂತ ಹೆಚ್ಚು ಅನುದಾನ ಬಂದಿದೆ. ಮಧುಗಿರಿ ನಗರಕ್ಕೆ ವಿಶೇಷವಾಗಿ 25 ಕೋಟಿಗಿಂತ ಹೆಚ್ಚು ಈಗಾಗಲೇ ಅನುದಾನ ಕೊಡ್ತೀನಿ ಅಂತ ಮಾನ್ಯ ಬರುವಂತ ಇಲಾಖೆ ವೈದ್ಯ ಸುರೇಶ್ ಅವರು 25 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅದು ಮಧುಗಿರಿ ಪಟ್ಟಣದಲ್ಲಿ ಏನೆಲ್ಲ ಕೆಲಸ ಆಗಬೇಕು, ಇನ್ನು 2 ವರ್ಷದಲ್ಲಿ ನೀವು ಏನ್ ಮಧುಗಿರಿ ನೋಡ್ತಾ ಇದ್ದೀರಿ, ಇನ್ನು 2 ವರ್ಷದಲ್ಲಿ ಮಧುಗಿರಿ ಚಿತ್ರಣನೇ ನಗರದಲ್ಲಿ ಬಹಳಷ್ಟು ಬದಲಾವಣೆ ಸಾಮಾನ್ಯ KN ರಾಜಣ್ಣ ಅವರು ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ಹೆಚ್ಚು ಕೆಲಸಗಳನ್ನ ಸನ್ಮಾನ್ಯ KN ರಾಜಣ್ಣ ಅವರು ಚುನಾವಣೆ ಪೂರ್ವದಲ್ಲಿ ಏನೆಲ್ಲ ನಾವು ಮಾತುಗಳು ಕೊಟ್ಟಿದ್ದು. ಕೇಬಲ್ ಕಾರ್ ಅಂತೂ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ದಂತ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಬೇಡಿಕೆಯಲ್ಲಿ ಇಟ್ಟಾಗ ಅದನ್ನ ಅನೌನ್ಸ್ ಮಾಡ್ತೀವಿ ಅಂತ ಮಾತನ್ನ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಜೊತೆಗೆ ಮಧುಗಿರಿ ನಗರದಲ್ಲಿ 100 ಆಸನಗಳ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡುತ್ತಾರೆ. ಸೊ ಹೀಗೆ ಜಿಲ್ಲೆಯನ್ನ ನಾವು ಈಗಲೇ ಮಾಡ್ತೀವಿ ಅಂತ ಹೇಳೋದಕ್ಕಿಲ್ಲ, ಜಿಲ್ಲೆದಕ್ಕೆ ಒಂದು ಕಮಿಟಿಯನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳನ್ನ ಬೇಡಿಕೆ ಇಟ್ಟಿರುವಂತದ್ದು. ಸೊ ಖಂಡಿತವಾಗಲೂ ನಾವು ಏನು 4 ವರ್ಷ ಸರ್ಕಾರ ಇರುತ್ತೆ, ಅವರು ಶಾಸಕರಾಗಿರ್ತಾರೆ. ಇನ್ನು 4 ವರ್ಷದಲ್ಲಿ ಖಂಡಿತವಾಗೂ ಮಧುಗಿರಿ ತಾಲೂಕನ್ನ ಜಿಲ್ಲಾ ಕೇಂದ್ರವನ್ನಾಗಿ ನಾವು ಘೋಷಣೆಯನ್ನ ಮಾಡೇ ಮಾಡ್ತೀವಿ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಹೀಗೆ ಅದೇ ತಾಯಿ ಮಕ್ಕಳದ್ದು ಹೇಳ್ತಾರೆ. RTO ಕಚೇರಿ ಏನಿತ್ತು APMC ಯಾರ್ಡಲ್ಲಿ ಇತ್ತು, ಅದಕ್ಕೀಗ 3 ಎಕರೆ ಜಾಗವನ್ನ ಗುರುತಿಸಿ ಈಗ ಕೊಡೋದಕ್ಕೆ ಆಗಲೇ ಪ್ರಾರಂಭ ಮಾಡಿದ್ದಾರೆ. ಈಗ ಹೆಚ್ಚು ನಮ್ಮ ತಾಲೂಕಿನಲ್ಲಿ ಯಾವುದೆಲ್ಲ ಇಲಾಖೆಗಳು ಸ್ವಂತ ಕಟ್ಟಡ ಇಲ್ಲ, ಆ ಸ್ವಂತ ಕಟ್ಟಡಗಳನ್ನ ಮಾಡಬೇಕು ಅಂತ ಆಗಲೇ ಮಾನ್ಯ ಸಚಿವರು ಆದೇಶವನ್ನು ಕೊಟ್ಟಿರುವಂತದ್ದು. ಸೊ ಈಗ ಏನೆಲ್ಲ ಹೆಚ್ಚು ಕೆಲಸಗಳನ್ನ ಮಾನ್ಯ ಶಾಸಕರು ಸಚಿವರು ನಮ್ಮ ತಾಲೂಕಿನ ಜನರ ಪರವಾಗಿರ್ತಾರೆ. ನೀವು ಏನೆಲ್ಲ ಶಕ್ತಿಯನ್ನ ಸನ್ಮಾನ್ಯ ರಾಜಣ್ಣ ಅವರಿಗೆ ತುಂಬಿದ್ದೀರಿ, ಅದೇ ಶಕ್ತಿ ಇವತ್ತು ರಾಜಣ್ಣ ಅವರು ಈ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆ ರಾಜಕಾರಣಿಯಾಗಿ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಶಕ್ತಿಯ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ, ಮತ್ತೆ ನೀವು ಬಹಳಷ್ಟು ಜನ 2019ರಲ್ಲೂ ಅವತ್ತು ಸಮ್ಮಿಶ್ರ ಸರ್ಕಾರ JDS ಮತ್ತೆ ಕಾಂಗ್ರೆಸ್ ಜೊತೆಯಾಗಿ ಹೋಗಿದ್ದು. ಇಲ್ಲೇನು ಅವತ್ತೇನು ಕಾಂಗ್ರೆಸ್ ಅಭ್ಯರ್ಥಿ ಅವತ್ತೇನು ಇರಲಿಲ್ಲ. ಬಿಜೆಪಿಗೆ ನಮ್ಮ ತಾಲೂಕಲ್ಲಿ 1 ವರ್ಷದಿಂದ 1,000 1,500 ಮತ ಬಂದಿತ್ತು. ಆದ್ರೆ ಅದೇ 1 ವರ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ 74,000 ಮತ ಕೊಟ್ರಿ, ಹೌದಲ್ಲ? 2019ರಲ್ಲಿ ಏನ್ ರಾಜಣ್ಣ ಅವ್ರು ಹೇಳಿದ್ರಲ್ಲಪ್ಪ ಬೇರೆ ಪಕ್ಷಕ್ಕೆ ಓಟ್ ಹಾಕಿ ಅಂತ, ಅಥವಾ ನಾನೇನಾದ್ರು ಬೇರೆ ಪಕ್ಷಕ್ಕೆ ಚೆಲ್ಲೆ ಹಾಕೊಂಡು ಏನಾದ್ರು ಓಟ್ ಹಾಕಿ ಅಂತ ಕೇಳಿದ್ನ? ನೀವೇನಾದ್ರು ಕೇಳಿದ್ರ? ಮುಂದೆ ಏನೋ ಅನ್ಕೊಂಡಿದ್ರು ನೀವುಗಳನ್ನ ಎಲ್ಲಾರು ನಮ್ಮ ತಾಲೂಕಿನ ಜನ, ಮುಂದೆ ನಾವೇನಾದ್ರು ರಾಜಣ್ಣ ಅವ್ರನ್ನ ಮತ್ತೆ ಗೆಲ್ಲಿಸ್ಕೊಬೇಕು ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತ ನೀವೆಲ್ಲ ಯೋಚನೆ ಮಾಡಿದ್ರಿ ಅಂತ ಅನ್ಕೊಂಡಿದ್ವಿ. ಈಗ ಮತ್ತೆ ಸಮ್ಮಿಶ್ರ ಸರ್ಕಾರ ಇಲ್ದಲೇ ಇದ್ರು, ಈಗ ಜಂಟಿಗೆ ಹೋಗೋರಪ್ಪ. ಯಾವತ್ತು ಕೇಸರಿ ಶಾಲ್ ಹಾಕ್ದಲೇ ಇದ್ದವ್ರು ಮೊನ್ನೆ ಕೇಸರಿ ಶಾಲ್ ಹಾಕೊಂಡು ನಿಂತವ್ರೆ. ಕೇಸರಿ ಶಾಲ್ ವಿಚಾರಕ್ಕೆ ನಾವೇನ್ ಕೇಸರಿ ವಿಚಾರಕ್ಕೆ ಅಥವಾ ಹನುಮನ್ಗೆ ಶ್ರೀರಾಮನ್ ನಾವೇನ್ ಯಾರೇನು ವಿರುದ್ಧ ಇಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದ್ದಾರಪ್ಪ, ನಾವು ಹಿಂದೂಗಳಲ್ವೇನಪ್ಪ. ಆದ್ರೆ
ಚುನಾವಣೆ ಸಂದರ್ಭದಲ್ಲಿ ಮಾತಾಡಿದ್ರು. ಯಾವ ರೀತಿ ಮಾತಾಡಿದ್ರು, ಅಮಿತ್ ಶಾಗ್ ಏನಂತ ಬೈದ್ರು, ರಾಷ್ಟ್ರ ನಾಯಕರುಗಳಿಗೆ ಏನಂತ ಬೈದ್ರು, ಇದೇ ಕೇಸರಿ ಶಾಲೆ ಹಾಕೋ ವಿಚಾರಕ್ಕೆ ಏನಂತೆಲ್ಲ ಬೈದ್ರು. ಇವತ್ತು ಅದೇ ವ್ಯಕ್ತಿ ಮೊನ್ನೆ ಯಾರೋ ಪ್ರತಿಭಟನೆಯಲ್ಲಿ ಕೇಸರಿ ಶಾಲೆ ಹಾಕೊಂಡು ನಿಂತ್ಕೊಂಡು ಪ್ರತಿಭಟನೆ ಭಾಗಿಯಾಗ್ತಾರೆ. ಅವ್ರ ತಂದೆಯವರು ಅದಕ್ಕೆ ವಿರುದ್ಧ. ಹಾಕ್ಬೇಡಪ್ಪ, ಪಕ್ಷದ ಶಾಲೆ ಏನಿದೆ ಅದನ್ನ ಹಾಕುವಂತ ಮಗನಿಗೆ ಹೇಳ್ಕೊಟ್ರೆ ಮಗ ಇಲ್ಲ ನಾನು ಕೇಸರಿ ಶಾಲೆ ಹಾಕೋದು ಅಂತ ಓಡಾಡ್ತಾರೆ. ಈಗ ಮತ್ತೆ ಚುನಾವಣೆ ಬಂದಿದೆ. ಇನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಯಾರು ಅಂತ ನಾವೇನಿನ್ನ ಆಯ್ಕೆಯನ್ನು ಮಾಡಿಲ್ಲ. ಆದ್ರೆ ಸ್ಥಳೀಯವಾದಂತ ಅಭಿಪ್ರಾಯ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಭಿಪ್ರಾಯ, ಸನ್ಮಾನ್ಯ KN ರಾಜಣ್ಣವರ ಅಭಿಪ್ರಾಯ, ಮತ್ತೆ ಈಗ ಏನು ನಮ್ಮ ಲೋಕಸಭಾ ವ್ಯಾಪ್ತಿಗೆ ಬರುವಂತ ಎಲ್ಲಾ ಶಾಸಕರುಗಳು ಯಾವ ರೀತಿ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತ ಮಾತನ್ನು ಈಗಾಗಲೇ ಆಡ್ತಾ ಇದ್ದಾರೆ. ಇನ್ನು ಪಕ್ಷಕ್ಕೇನು ಮುದ್ದನ್ಮೇಗೌಡರು ಏನು ಸೇರ್ಪಡೆ ಆಗಿಲ್ಲ. ಆದ್ರೆ ಅಲ್ಲಿ ಇಲ್ಲಿ ಮಾತು ಕೇಳಿರುವಂತದ್ದು, ಮುಂದೆ ಮುದ್ದನ್ಮೇಗೌಡರು ಪಕ್ಷಕ್ಕೆ ಬರ್ತಾರೆ, ಅವರೇ ಲೋಕಸಭಾ ಅಭ್ಯರ್ಥಿ ಆಗ್ತಾರೆ ಅಂತ ಮಾತನ್ನ ಈಗಾಗಲೇ ನಾವು ಅಲ್ಲಿ ಇಲ್ಲಿ ಕೇಳಿದೀವಿ. ಆ ಮಾತನ್ನ ಒಂದ್ 2-3 ಬಾರಿ ಸನ್ಮಾನ್ಯ KN ರಾಜಣ್ಣವರು ಪ್ರಸ್ತಾಪನೆಯನ್ನ ಮಾಡಿದ್ದಾರೆ. ಆಗಿದೆ, ತಪ್ಪಾಗಿದೆ. ಮುದ್ದನ್ಮೇಗೌಡರಿಗೆ 2019ರಲ್ಲಿ ಗೆದ್ದಿದ್ದಂತ ಸಂದರ್ಭದಲ್ಲೂ ಪಕ್ಷ ಅವರಿಗೆ ಟಿಕೆಟ್ ಕೊಡಕ್ ಆಗಿರ್ಲಿಲ್ಲ. ಆದ್ರೆ ಈಗ 2024ರಲ್ಲಿ ಮತ್ತೆ ಅವ್ರು ಏನೆಲ್ಲ ತಪ್ಪು ಮಾಡಿದ್ರು, 2024ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಮಾತನ್ನ ಆಡ್ತಾ ಇರುವಂತದ್ದು. ಸೊ ಖಂಡಿತವಾಗೂ ಸನ್ಮಾನ್ಯ ಮುದ್ದನ್ಮೇಗೌಡರು, ಬೇರೆ ಯಾರೆಲ್ಲ ಓಡಾಡ್ತಾರೆ, ಇನ್ನೊಬ್ರು ಯಾರೋ ಓಡಾಡ್ತಿರು ನಮ್ಮ ತಾಲೂಕರೇ, ನಾನು ಅಭ್ಯರ್ಥಿ ಅಂತ ನೋಡಿದಿರಲ್ಲ ಬಿಳಿತಲೆ. ಬಿಳಿತಲೆಯೊಬ್ರು ಓಡಾಡಿದ್ರು, ಹೆಸರು ನೀವ್ ಹೇಳ್ಕೊಂಡ್ರಿ, ನಾನ್ ಯಾಕೆ ಹೇಳಿ. ನಾನ್ ಅಭ್ಯರ್ಥಿ ಯಾವತ್ತಾರು 2008 ನನ್ನ ತಾಲೂಕು ಮಧುಗಿರಿ ಅಂತ ಹೇಳ್ತಾನೆ ಮನುಷ್ಯ. 2008ರಿಂದ 2013ರಲ್ಲಿ ಸನ್ಮಾನ್ಯ ರಾಜಣ್ಣವರು ಬೈ ಎಲೆಕ್ಷನ್ ಸೇರಿ 5 ಚುನಾವಣೆ ಮಾಡಿದ್ದಾರೆ. ಒಂದ್ ಎಲೆಕ್ಷನ್ ಯಾವತ್ತಾರು ರಾಜಣ್ಣವ್ರ ಪರ ಓಟ್ ಕೇಳಿದಾರ? ಅವ್ರು ಏನೇ ಇರ್ಲಪ್ಪ, ಅವ್ರ ತಂದೆಯವ್ರ ಕೆಲಸ ಮಾಡಿದ್ರಲ್ಲ. ನಾನು ಮಧುಗಿರಿ ಇರ್ತೇನೆ, ನಾನ್ ಚುನಾವಣೆ 2 ಮಾಡಿದೆ. 2 ಚುನಾವಣೆಯಲ್ಲಿ ಏನಾದ್ರು ಬಂದ್ ಮಾಡಿದ್ರ? ಅಥವಾ ರಾಜಣ್ಣವ್ರು ಯಾವ್ದಾದ್ರು ಜಾತಿಗೆ ವಿರೋಧನ? ಇವತ್ತು ರಾಜಣ್ಣವರು 35,000 ಮತ ಗಿಂತ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರ ಜಾತಿ ಅವರಿಗೆ ಸಹಕಾರ ಕೊಟ್ಟಿರೋದಕ್ಕೆ 35,000 ಮತಗಳಲ್ಲಿ ಗೆದ್ದಿರೋದು. ಯಾವ್ದೋ ಒಂದ್ ಜಾತಿಯಿಂದ ನಾವೇನ್ ಗೆದ್ದಿಲ್ಲ. ಬಹಳ ಜನ ಹೇಳ್ಬೋದು ಆ ಜಾತಿ ಓಟ್ ಹಾಕಿಲ್ಲ, ಈಗ ದೊಡ್ಡದು ಹೋಗ್ಲಿ 4,000 ಲೀಡ್ ಬಂತಪ್ಪ, ಯಾರಪ್ಪ ಹೆಚ್ಚು ಮತಗಳು ಕೊಟ್ಟಿರುವಂತದ್ದು. ನಾನು ಬೇರೆಯವ್ರು ಕೊಟ್ಟಿಲ್ಲ ಅಂತ ಹೇಳೋದಿಲ್ಲ. ಮಧುಗಿರಿ ಕಸ್ಬಾದಲ್ಲಿ ಅಲ್ಲೋ 4,500 5,000 ಮತಗಳು ನಾವು ಲೀಡ್ ತಗೊಂಡಿದ್ದೀವಿ. ಯಾರು ಕೊಟ್ಟರು? ಎಲ್ಲಾ ಜನಾಂಗರು ಈ ಸಲ ಸನ್ಮಾನ್ಯ KN ರಾಜಣ್ಣವ್ರನ್ನ ಗೆಲ್ಲಿಸ್ಕೊಬೇಕು ಅಂತೇಳಿ ಮತಗಳನ್ನ ಕೊಟ್ಟಿರುವಂತದ್ದು. ನೀವ್ ಏನ್ ಮತ ಕೊಟ್ಟಿದ್ದೀರಿ, ನೀವು ರಾಜಣ್ಣವ್ರನ್ನ ನೋಡಿ ಮತ ಕೊಟ್ಟಿದ್ದೀರಿ, ರಾಜೇಂದ್ರ ನೋಡಿ ಮತ ಕೊಟ್ಟಿದ್ರು, ಅಥವಾ ನೀವು ಊರು ಅಭಿವೃದ್ಧಿ ಆಗ್ಬೇಕು, ರಾಜಣ್ಣವ್ರನ್ನ ಗೆಲ್ಲಿಸ್ಬೇಕು ಅಂತ ಮತಗಳನ್ನ ಕೊಟ್ಟಿದ್ದೀರಿ. ಆ ಖಂಡಿತವಾಗಲೂ ಸನ್ಮಾನ್ಯ KN ರಾಜಣ್ಣವರು ನಿಮ್ಗೆ ಏನೆಲ್ಲ ಮಾತು ಕೊಟ್ಟಿದ್ರು, ಏನೆಲ್ಲ ನಿಮ್ ಊರಲ್ಲಿ ಅಭಿವೃದ್ಧಿ ಆಗ್ಬೇಕು, ಖಂಡಿತವಾಗ ನಾವು ಮಾಡ್ಕೊಡ್ತೀವಿ. ಅವ್ರ ಜೊತೆ ನಾನು ಇರ್ತೀನಿ. ನಿಮ್ಗೆ ಮುಂದಿನ ದಿನದಲ್ಲಿ ಇನ್ನ ಏನೆಲ್ಲ ಕೆಲಸಗಳು ಆಗ್ಬೇಕು, ಖಂಡಿತವಾಗೂ ತಾಲೂಕಿನ ಜನ ಯಾರು ಎದುರ್ಕೊಳ್ಳೋ ಇದೇ ಇಲ್ಲ. 1-2 ದಿವಸ ಲೇಟ್ ಆಗ್ಬೋದು, ಏನಪ್ಪ ಅರ್ಜಿ ಇಟ್ಕೊಂಡ್ ಬರ್ತಿದ್ದಂಗೆ ಇವಾಗಲೇ ಮಾಡ್ತೀನಿ ಅಂತ ಹೇಳೋದಕ್ಕೆ ಮುಖ್ಯಮಂತ್ರಿಗಳ ಕೈಲೂ ಆಗೋದಿಲ್ಲ. 1-2 ದಿನ ಲೇಟ್ ಆಗ್ಬೋದು. ಖಂಡಿತವಾಗೂ ಯಾರೆಲ್ಲ ಫಲಾನುಭವಿಗಳಿದೆ ಆ ಫಲಾನುಭವಿಗಳಿಗೆ ಸನ್ಮಾನ್ಯ KN ರಾಜಣ್ಣವರು ನಿಮ್ಗೆ ಮಾಡಿಕೊಡ್ತಾರೆ. ನಿಮ್ಗೆ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ಅವರು ಸನ್ಮಾನ್ಯ ರಾಜಣ್ಣವರು ನಿಮ್ಗಳ ಜೊತೆ ಇರ್ತಾರೆ. ಜೊತೆಗೆ ನೀವು ಸ್ಪಂದನೆಯನ್ನ ಮಾಡಬೇಕು. ಬಂದಂತ ಸಂದರ್ಭದಲ್ಲಿ ನಮ್ಮ ಊರಲ್ಲಿ ಮುಖಂಡಗಳು ಇರ್ತಾರೆ, ಏನಾದ್ರು ಸಮಸ್ಯೆಗಳಿದ್ರೆ ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತವಾಗೂ ನಮ್ ಗಮನಕಾರ ತಂದು ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮಾಡ್ತಾರೆ. ಅವ್ರು ಸಿಗ್ದಲೇ ಇದ್ರೆ ನಾನಂತೂ ವಾರ 3-4 ದಿವಸ ಇಲ್ಲೇ ಇರ್ತೀನಿ ಮಧುಗಿರಿಯಲ್ಲಿ. ಈಗ ಸ್ವಲ್ಪ ಹಳ್ಳಿಗಳಲ್ಲಿ ಸುತ್ತಾಡ್ತಾ ಇದ್ದೀನಿ, ಯಾಕಂದ್ರೆ ಚುನಾವಣೆ ಬಂತಲ್ಲ ಲೋಕಸಭಾ. ಸೊ ಅದರಿಂದ ಹಳ್ಳಿಗಳಲ್ಲಿ ಸುತ್ತಾಡ್ತಾ ಇದ್ದೀನಿ. ನಿಮ್ಗೆ ಏನೆಲ್ಲ ಕೆಲಸಗಳು ಮಾಡ್ಕೊಡ್ಬೇಕು ನಾನು ನಿಮ್ ಜೊತೆಗಿರ್ತೀನಿ. ಮುಂದಿನ ದಿನದಲ್ಲಿ ಇನ್ನ ಹೆಚ್ಚು ನಮ್ಮ ಪಕ್ಷವನ್ನ ಬಲಪಡಿಸೋಣ ಈ ಭಾಗದಲ್ಲಿ. ಯಾಕಂದ್ರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಅದಾದ್ಮೇಲೆ 4-5 ತಿಂಗಳಿಗೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತವೆ. ಕಳೆದ ಬಾರಿ ನಾವು ಸೋತಿದ್ದಂತ ಸಂದರ್ಭದಲ್ಲೂ 5-5 ನೀವು ಜಿಲ್ಲಾ ಪಂಚಾಯತಿಯನ್ನ ಗೆಲ್ಲಿಸ್ಕೊಟ್ಟಿದ್ರಿ. ಅದಾದ್ಮೇಲೆ ತಾಲೂಕ್ ಪಂಚಾಯತಿನ ಅತಿ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಿದ್ರಿ. ಈಗ ಮತ್ತೆ ಅದೊಂದು 5-6 ತಿಂಗಳು ಚುನಾವಣೆ ಬರ್ಬೋದು. ಯಾರು ಬೇಕಾದ್ರೂ ಅಭ್ಯರ್ಥಿಗಳಾಗ್ಬೋದು, ಯಾವ ಬೇಕಾದ್ರೂ ಹೋಬಳಿಗಳಲ್ಲಿ ರಿಸರ್ವೇಶನ್ಗಳು ಬರ್ಬೋದು. ಆದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರೇ ಆದ್ರೂ ಅವ್ರನ್ನ ಗೆಲ್ಸೋದಕ್ಕೆ ನೀವೆಲ್ಲ ಶ್ರಮ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಹೆಚ್ಚು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ರೆ ಅದು ನೀವು ರಾಜಣ್ಣವ್ರಿಗೆ ಶಕ್ತಿಯನ್ನ ತುಂಬದಂಗೆ. ಇನ್ನ ಹೆಚ್ಚು ಕೆಲಸ ಮಾಡೋದಕ್ಕೆ ಅವ್ರಿನ್ನ ಬಹಳಷ್ಟು
ನೀವೇ ಪ್ರೇರಣೆ ಮಾಡಿದಂಗೆ ಆಗುತ್ತೆ. ಸೊ ಅದರಿಂದ ನಾನು ಏನ್ ಹೆಚ್ಚು ಹೇಳಕ್ ಹೋಗೋದಿಲ್ಲ. ಇವತ್ತು ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತ ಕೊಟ್ಟಗಾರಹಳ್ಳಿ ಪಂಚಾಯತಿ ಏನು ಇವತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತೆ ಫಲಾನುಭವಿಗಳ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಎಲ್ಲ ನಮ್ಮ ಪಕ್ಷದ ಮುಖಂಡಗಳು, ಈ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಮತ್ತೆ ಮುಂಭಾಗದಲ್ಲಿ ಆಶೀರ್ವಾದಗಳಂತೆ ಎಲ್ಲ ಅಕ್ಕ ತಂಗಿಯರೇ, ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾದಂತ ಧನ್ಯವಾದವನ್ನು ಸಲ್ಲಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೈಸ್ಕೂಲ್ ಬಿಲ್ಡಿಂಗ್ ಯಾವ್ದೋ ಒಂದು ವಿಚಾರ ದೀಪಕ್ ಕೇಳ್ತಿದ್ದಾರೆ.